ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 90ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಜೆಡಿಎಸ್ ವಕ್ತಾರರು ಹಾಗೂ ಯುವ ಮುಖಂಡ ಎನ್. ರಾಜುಗೌಡ ಅವರ ನೇತೃತ್ವದಲ್ಲಿ 90 ಗಿಡ ನೆಡುವ ಜೊತೆಗೆ ತಾಲೂಕಿನ ವಿವಿಧ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ದೇವೇಗೌಡರ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಿದರು. ಗುಂಡ್ಲುಪೇಟೆ ಪಟ್ಟಣದ ಊಟ ರಸ್ತೆಯಲ್ಲಿರುವ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 90 ಗಿಡಗಳನ್ನು ಶಾಲಾ ಮಕ್ಕಳೊಂದಿಗೆ ನೆಟ್ಟು ಶ್ರಮದಾನ ಮಾಡಲಾಯಿತು. ಜೊತೆಗೆ ಕಬ್ದಹಳ್ಳಿ, ತೆರಕಣಾಂಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ವಕ್ತಾರ ಹಾಗೂ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಆಕಾಂಕ್ಷಿ ಎನ್. ರಾಜಗೌಡ ಅವರು ಮಾತನಾಡಿ, ನಮ್ಮ ಮಣ್ಣಿನ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 90ನೇ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಶಾಲಾ ಆವರಣದಲ್ಲಿ ಸ್ವಚ್ಛತೆಯ ಜೊತೆಗೆ 90 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇವತ್ತು ಕನ್ನಡಿಗರ ಪಾಲಿನ ಸುದಿನ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಬಂದು 7 ದಶಕಗಳು ಕಳೆದಿದ್ದಾವೆ. ಅಷ್ಟಾದ್ರೂ ಒಬ್ಬ ದಕ್ಷಿಣ ಭಾರತದಿಂದ ಒಬ್ಬ ಕನ್ನಡಿಗ ಕೂಡ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ಕನ್ನಡಿಗ ದೆಹಲಿ ಗದ್ದುಗೆ ಮೇಲೆ ಕನ್ನಡದ ಬಾವುಟನ ಹಾರಿಸಿದ್ರು, ಭಾರತ ದೇಶದ ಧ್ವಜನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು. ಭಾರತದಾದ್ಯಂತ ಸಾಕಷ್ಟು ನೀರಾವರಿ ಸಮಸ್ಯೆಗಳಿದ್ದು, ನೀರಾವರಿ ಸಮಸ್ಯೆಗಳಿಗೆ ಒಂದು ತಿಲಾಂಜಲಿ ಹಾಡಿದ್ರು. ಪಂಜಾಬ್ನಲ್ಲಿ ಸಾಕಷ್ಟು ಬಗೆಹರಿಲಾರದಂತಹ 30-35 ವರ್ಷಕ್ಕೂ ಹೆಚ್ಚು ಬಗೆಹರಿಯಲಾಗದಂತಹ ನೀರಾವರಿ ಸಮಸ್ಯೆ ಇತ್ತು. ಆ ನೀರಾವರಿ ಸಮಸ್ಯೆಯನ್ನು ಕೂಡ ಬಗೆಹರಿಸಿ ಪಂಜಾಬಿನ ಜನದ ಮನದಾಳದಲ್ಲಿ ಉಳಿದು ಅವರು ಬೆಳೆಯುವಂತ ಒಂದು ಭತ್ತದ ತೆನೆಗೆ ದೇವೇಗೌಡರು ಹೆಸರಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಕರ್ನಾಟಕದ ಜನದ ಕೀರ್ತಿ ಪತಾಕೆ ಅಂತಾನೆ ಹೇಳ್ಬೋದು. ಹಿಂದೆ 6ನೇ ಶತಮಾನದಲ್ಲಿ ಸತ್ಯಾಶ್ರಯ ಪುಲಿಕೇಶಿ ಇಡೀ ಭಾರತದ ಉದ್ದಗಲಕ್ಕೂ ತನ್ನ ಚಕ್ರಾಧಿಪತಿಯನ್ನ ಸಾಧಿಸಿದ್ದ. ಉತ್ತರದಿಂದ ಬಂದಂತ ಹರ್ಷವರ್ಧನನ್ನ ಸೋಲಿಸಿ ಅಲ್ಲೂ ಕೂಡ ತನ್ನ ತನ್ಮಯತೆನ ಮರೆದಿದ್ದ. ಯಾಕೆಂದ್ರೆ ನೀನು ನನ್ನ ಸ್ನೇಹಿತನಾಗು ಅಂತ. ಸ್ನೇಹ ಬಾಂಧವ್ಯಕ್ಕೆ ಬಂದ್ರೆ ಕನ್ನಡಿಗರು ಸದಾ ಸಿದ್ಧ, ಕೈ ಚಾಚಿ ನಿಲ್ತೀವಿ ಅನ್ನೋ ಒಂದು ಮನೋಭಾವನೆಯನ್ನ ದೇವೇಗೌಡರು ಇಡೀ ದೇಶದಾದ್ಯಂತ ತೋರಿಸ್ಕೊಟ್ರು. ಅಂತ ಒಬ್ಬ ದೇವೇಗೌಡರು ಇವತ್ತು ನಮಗೆ ಲಿಜೆಂಡ್ರಿ, ಮತ್ತೆ ಮುಂದಿನ ಯುವ ಪೀಳಿಗೆಗೆ ಮತ್ತೆ ಮಕ್ಕಳಿಗೆ ಆಶಾದಾಯಕ ಮತ್ತೆ ಚಿಂತನಾದಾಯಕ, ಮತ್ತೆ ಅವ್ರ ವಿಚಾರಗಳನ್ನ ನಾವು ಸದಾ ಮನನ ಮಾಡಬೇಕಾಗತ್ತೆ. ಅಂತ ಒಬ್ಬ ವ್ಯಕ್ತಿ ಇವತ್ತು 90ನೇ ವರ್ಷದ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬನ ನಾವು ಇವತ್ತು 90 ಗಿಡಗಳ ನಡೆಯೋ ಕಾರ್ಯಕ್ರಮದ ಮುಖಾಂತರ ಆಚರಿಸೋಣ ಅಂತ ಇಲ್ಲಿ ಶಾಲಾ ಮಕ್ಕಳ ಜೊತೆ ಇವತ್ತು ಕಾರ್ಯಕ್ರಮನ ಆಚರಿಸಿದೀವಿ. ಜೆಡಿಎಸ್ ಹಿರಿಯ ಮುಖಂಡ ಬಸವರಾಜ ಸ್ವಾಮಿ ಅವರು ಮಾತನಾಡಿ, ರೈತರ ಪಾಲಿನ ಆಶಾಕಿರಣ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಂದು 90ನೇ ವಸಂತಕ್ಕೆ ಕಾಲಿಟ್ಟ ಸುಸಂದರ್ಭವಾಗಿದೆ. ರೈತರು ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಅವರ ಪಾತ್ರ ಹಿರಿದಿದೆ ಎಂದು ಹೇಳಿದರು. ಸದೃಶ ವ್ಯಕ್ತಿತ್ವದ ವ್ಯಕ್ತಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರು. ಅವರು ಕರ್ನಾಟಕದ ಮಗನಾಗಿ ಈ ಭಾರತ ದೇಶದ ಪ್ರಧಾನಿಯಾಗಿ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಂತಹ ಒಂದು ಅದಮ್ಯ ಚೇತನ. ಈ ದಿನ ಅವರಿಗೆ 90 ವಸಂತಗಳನ್ನು ದಾಟಿ 91ನೇ ವಸಂತಕ್ಕೆ ಕಾಲಿರ್ತಕ್ಕಂಥ ಸಂದರ್ಭದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಜನತೆಯ ಪರವಾಗಿ, ಗುಂಡ್ಲುಪೇಟೆ ತಾಲೂಕಿನ ಜೆಡಿಎಸ್ ಪಕ್ಷದ ಪರವಾಗಿ ಅವರಿಗೆ ಶುಭಕಾಮನೆಗಳನ್ನ ಕೋರ್ತೇವೆ. ಹಾಗೆ ಅವರು 100 ವರ್ಷಗಳ ಕಾಲ ಬದುಕಲಿ, ಈ ದೇಶಕ್ಕೆ ಅವ್ರ ಮಾರ್ಗದರ್ಶನ ಸಿಕ್ಕಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ತಾಯಿ ಚಾಮುಂಡೇಶ್ವರಿ ಈ ದಿಶೆಯಲ್ಲಿ ಅವರಿಗೆ ಒಂದು ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ದೇಶದ ಕಂಡಂಥ ಮಹಾನ್ ಚೇತನ ದೇವೇಗೌಡರವರ ಹುಟ್ಟುಹಬ್ಬವನ್ನು 90 ಗಿಡ ನೆಡುವ ಮೂಲಕ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಿಸಬೇಕು. ಹಾಗೆ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಕಬ್ಬಳ್ಳಿ ಮತ್ತು ತೆರಕಂಬಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ನೀಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ರಾಜ್ಯ ಜೆಡಿಎಸ್ ವಕ್ತಾರರಾಗಿರ್ತಕ್ಕಂಥ, ಯುವ ನಾಯಕರಾಗಿರ್ತಕ್ಕಂಥ ಮತ್ತು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆಕಾಂಕ್ಷಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜುಗೌಡರವರು ತಮ್ಮ ಒಂದು ಧೀಮಂತ ನಾಯಕತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೋಟರ್ ಸರ್ಪನ್ ರವಿಕುಮಾರ್, ಜೆಡಿಎಸ್ ಕಾರ್ಮಿಕ ವಿಭಾಗದ ರಾಜ್ಯ ಘನ ಕಾರ್ಯದರ್ಶಿ ಕೆ. ಗೋಪಾಲ್, ಜೆಡಿಎಸ್ ಯುವ ಮುಖಂಡ ರಾಜೇಶ್, ಪ್ರವೀಣ್ ಕುಮಾರ್, ಮದನ್ ಗೌಡ, ಕಳ್ಳಿಪುರ ಕುಮಾರ್, ರಘು, ಗಿರೀಶ್, ಪ್ರಶಾಪ್, ಲೋಕೇಶ್, ಮುತ್ತುರಾಜು ಮೊದಲಾದ ಜೆಡಿಎಸ್ ಕಾರ್ಯಕರ್ತರು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ವೇಣುಗೋಪಾಲ್ ಬೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.